നട്ട് വളർത്താൻ പറ്റില്ല എന്നുള്ളൊരു മണ്ണാണെങ്കിൽ ആ മണ്ണിനെ അവരുടെ അഡ്വാൻസ്ഡ് ടെക്നോളജി ഉപയോഗിച്ചുകൊണ്ട് ಕೃತಕ ಬುದ್ಧಿಮತ್ತೆಯ ಉದ್ಯೋಗ ಭೀತಿಗೆ ಕೃಷಿಯೇ ಶಾಶ್ವತ ಪರಿಹಾರ. ಯುಕೆ ಸೈಫುಲ್ಲಾ ತಂಗಲ್. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಎಐ ತಂತ್ರಜ್ಞಾನದಿಂದ ಉದ್ಯೋಗ ಕಡಿತಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಯುವಜನತೆಗೆ ಕೃಷಿ ಕ್ಷೇತ್ರವೇ ಶಾಶ್ವತ ಆಶ್ರಯವಾಗಲಿದೆ ಎಂದು ಮಂಜೇಶ್ವರ ಬ್ಲಾಕ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಳ್ ಅಭಿಪ್ರಾಯಪಟ್ಟಿದ್ದಾರೆ. ಪೈಬಳಿಕೆ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಸಹಯೋಗದಲ್ಲಿ ನಡೆದ ರೈತ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಕೇವಲ 12 ವರ್ಷದ ಬಾಲ ರೈತ ಮೊಹಮ್ಮದ್ ರೈಹಾನ್ ಎಲ್ಲರ ವಿಶೇಷ ಗಮನ ಸೆಳೆದರು. ಯುವ ಪೀಳಿಗೆ ಕೃಷಿಗೆ ಹಿಂಜರಿಯದೆ ಹೊಸ ತಂತ್ರಜ್ಞಾನಗಳೊಂದಿಗೆ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಎಂದು ಅವರು ಕರೆ ನೀಡಿದರು. ಪಂಚಾಯತ್ ಅಧ್ಯಕ್ಷೆ ಬದರುನ್ನೀಸಾ ಪಿಎ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ರೈತ ಲಿಗೋರಿ ಡಿಸೋಜಾ ಉಪಸ್ಥಿತರಿದ್ದರು. ಕೃಷಿ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀ ಮುರಳೀಕೃಷ್ಣ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ವಿನೋದ್ ಪಿಎ ವಂದಿಸಿದರು. ಸ್ಥಳೀಯ ಗಣ್ಯರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. നെൽകൃഷിയുടെ ഒരു സമയം വരുമ്പോൾ ഒരു ഉത്സവമായിരുന്നു. ആ ഉത്സവ പ്രതീതിയൊക്കെ ഇപ്പൊ ഇന്നില്ല. പുതിയ കുട്ടികൾക്ക് നമ്മൾ. എൻ്റെ പേര് മുഹമ്മദ് റൈഹാൻ. എൻ്റെ വയസ്സ് 12. ഞാൻ ഉപ്പാൻ്റെ കൂടെ കൃഷി ചെയ്യുന്നു, തോട്ടത്തിൽ കൃഷി ചെയ്യുന്നു.